ಉಳ್ಳಾಲ ಒಮತಕೆರೆ ಪ್ರದೇಶದ ಪ್ರಾಕೃತಿ ವಿಕೋಪದಾತ್ರ ಅನಾಹುತ ಲಾಯ್ನಪಗ ಜನಸಾಮಾನ್ಯರಿಗೆ ಬೋಡಾಪಿನ ಪುನರ್ವಸತಿ ನಿರ್ಮಾಣದ ಕಾಮಗಾರಿ ಪ್ರಗತಿಡಿತದ ಜಿಲ್ಲಾ ಉಸ್ತುವಾರಿ ಸಚಿವರು ಕೋಟ ಶ್ರೀನಿವಾಸ್ ಪೂಜಾರ್ಲು ಕಾಮಗಾರಿನ ಅಂಗಾರೆ ವೀಕ್ಷಣೆ ಮಾಡ್ತಾರೆ. ಅಲ್ಲ, ನಿಮಗೆ ಈಗ ಮನೆ ಕೇಳ್ತಾರೆ, ಅವರು ಇಲ್ಲಲ್ಲ. ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಅಧಿಕಾರ ಉಂಟಲ್ಲ. ಅಲ್ಲ, ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಅಧಿಕಾರ. ಈ ಹೊರತು ಪಾತೇನ ಕೋಟ ಶ್ರೀನಿವಾಸ್ ಪೂಜಾರ್ಲು ಜನಸಾಮಾನ್ಯರಿಗೆ ಪುನರ್ವಸತಿ ನಿರ್ಮಾಣದ ಕೇಂದ್ರ ಮಲ್ಪೆರೆ ಕೇಂದ್ರ ಸರ್ಕಾರದ ಸುಮಾರು 2 ಕೋಟಿ ರೂಪಾಯಿ ಖರ್ಚಿಡು ಅಧಿಕೃತವಾಯಿನ ಕಟ್ಟಡ ನಿರ್ಮಾಣ ಆವದುಂಡು. ಕಟ್ಟಡದ ಕಾಮಗಾರಿ ಪ್ರಗತಿಯುಂಡು ಪಂಡು ತಿಳಿಪಾಯಿರು. ಉಳ್ಳಾಲದ 9 ಕೆರೆ ಪ್ರದೇಶದಲ್ಲಿ ಪ್ರಾಕೃತಿಕ ವಿಕೋಪದಿಂದ ಆಗಿ ಅನಾಹುತಗಳಾದಾಗ ಜನಸಾಮಾನ್ಯರಿಗೆ ಪುನರ್ವಸತಿ ಕೇಂದ್ರ ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಸುಮಾರು 2 ಕೋಟಿ ರೂಪಾಯಿಗೂ ಮಿಕ್ಕಿದ ವೆಚ್ಚದಲ್ಲಿ ಅಧಿಕೃತವಾದಂಥ ಕಟ್ಟಡ ನಿರ್ಮಾಣ ಆಗ್ತದೆ. ಭಾಳ ದಿವಸಗಳ ಹಿಂದೆ ಇದಕ್ಕೆ ಶಿಲಾನ್ಯಾಸ ಮಾಡಿದೆ. ಕಟ್ಟಡ ಪ್ರಗತಿಯಲ್ಲಿದೆ. ಆದಷ್ಟು ಬೇಗ ಪೂರ್ಣ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಸತೀಶ್ ಕುಂಪಲ, ಉಪಾಧ್ಯಕ್ಷರು ಶ್ರೀ ಚಂದ್ರಹಾಸ್ ಉಳ್ಳಾಲ್, ಬಿಜೆಪಿ ಕ್ಷೇತ್ರ ಅಧ್ಯಕ್ಷರು ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್, ಮಾಜಿ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ಉಚ್ಚಿಲ್, ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಬಿಜೆಪಿ ಪ್ರಮುಖರು ದಯಾನಂದ್ ತೊಕ್ಕೋಟು, ಆನಂದ ಶೆಟ್ಟಿ ಭಟ್ನಗರ, ಸುರೇಂದ್ರ ಶೆಟ್ಟಿ, ಪ್ರಶಾಂತ್ ಕಾಪಿಕಾಡ್, ಉಳ್ಳಾಲ ನಗರಸಭಾ ಆಯುಕ್ತರು ರಾಯಪ್ಪ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು.